ಮೈಲಾರ ಲಿಂಗೇಶ್ವರನ ದೇವಸ್ಥಾನ ಆವರಣದಲ್ಲಿ ನಡೆಯುತ್ತಿದ್ದ ಕಾಣಿಕೋತ್ಸವ ಸಂದರ್ಭ ನಡುವೆ ಒಬ್ಬ ಕುಖ್ಯಾತ ಕಳ್ಳ ಭಕ್ತೆಯ ಆಭರಣವನ್ನ ಕದಿಯಲು ಯತ್ನಿಸಿದಾಗ ಸಾಕ್ಷಾತ್ ಗೊರವಯ್ಯಗಳ ಮತ್ತು ಭಕ್ತರ ಕೈಗೆ ರೆಡ್ಡೆಂಡಾಗಿ ಸಿಕ್ಕಿಬಿದ್ದಿದ್ದಾನೆ. ಹೌದು, ಜಾತ್ರೆ ವೇಳೆ ಹರಕೆ ತೀರಿಸಲು ಭಕ್ತೆಯೊಬ್ಬರು ದೇವಸ್ಥಾನದ ಬಳಿ ನಿಂತಿದ್ದರು. ಆಗ ಜನಜಂಗುಳಿಯ ಲಾಭ ಪಡೆದು ಕಳ್ಳನೊಬ್ಬ ಅವರ ಸರವನ್ನ ಕಿತ್ತು ಓಡಲು ಪ್ರಯತ್ನಿಸಿದ್ದಾನೆ. ಆದರೆ ಅಲ್ಲಿಯೇ ಶಿವನ ಸ್ತುತಿ ಮಾಡುತ್ತಾ ಡಮರುಗ ಬಾರಿಸುತ್ತಿದ್ದ ಗೊರವಯ್ಯಗಳ ತಂಡದ ಮುಂದೆ ಕಳ್ಳನಿಗೆ ಓಡಲು ಸಾಧ್ಯವೇ ಆಗಿಲ್ಲ. ಅಚ್ಚರಿ ಏನೆಂದರೆ ಗೊರವಯ್ಯಗಳು ಡಮರುಗ ಬಾರಿಸುತ್ತಾ 7 ಕೋಟಿ ಚಾಂಗಮಲ ಎಂದು ಜಯಘೋಷ ಹಾಕುತ್ತಿದ್ದಂತೆಯೇ ಕಳ್ಳನು ದಾರಿ ಕಾಣದೆ ದೇವಸ್ಥಾನದ ಗೋಡೆಗೆ ಹೊಡೆದುಕೊಂಡು ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಕಳ್ಳನನ್ನು ಹಿಡಿದಾಗ ಅವನು ಗಾಬರಿಯಿಂದ ನನ್ನ ಕಣ್ಣ ಮುಂದೆಯೇ ಸಾಕ್ಷಾತ್ ಶಿವನ ಗಣಗಳೇ ನಿಂತಂತೆ ಕಾಣುತ್ತಿದೆ, ನನಗೆ ದಾರಿ ಕಾಣುತ್ತಿಲ್ಲ ಅಂತ ಕಿರಿಚಾಡಲು ಪ್ರಾರಂಭಿಸಿದ್ದಾನೆ. ಆ ವೇಳೆ ದೂರದಲ್ಲಿದ್ದಂತಹ ಪೊಲೀಸರು ಸ್ಥಳಕ್ಕೆ ಬಂದು ಆ ಕಳ್ಳನನ್ನ ಕೂಡ ಬಂಧಿಸಿದ್ದಾರೆ. ಅಧರ್ಮ ಎಸೆಯಲು ಬಂದಿದ್ದವರಿಗೆ ಗೊರವಯ್ಯಗಳ ಸಮ್ಮುಖದಲ್ಲೇ ಆ ಮೈಲಾರ ಲಿಂಗ ಪಾಠ ಕಲಿಸಿದ್ದಾನೆ ಎಂದು ಜನರು ಮಾತನಾಡಿಕೊಳ್ಳಲು ಪ್ರಾರಂಭಿಸಿದ್ದರು. ಹೌದು, ಮೈಲಾರಪ್ಪನ ಕ್ಷೇತ್ರದಲ್ಲಿ ಗೊರವಯ್ಯಗಳೇ ಶಿವನ ಪ್ರತಿನಿಧಿಗಳು. ಅವರ ಕಣ್ಣೆದುರೇ ಪಾಪದ ಕೆಲಸ ಮಾಡಿದರೆ ಶಿಕ್ಷೆ ಮಾತ್ರ ತಪ್ಪಿದ್ದಲ್ಲ ಎಂದು ಹಿರಿಯ ಭಕ್ತರು ಕೂಡ ಹೇಳಿಕೊಂಡಿದ್ದಾರೆ. ಬಂಧಿತ ಕಳ್ಳನನ್ನ ಹಾವೇರಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗಿದ್ದು, ಮೂಲತಃ ಈ ಕಳ್ಳ ಕೇರಳದವನಾಗಿದ್ದನು. ಇವನ ಹೆಸರು ಇಸ್ಮಾಯಿಲ್. ಇವನನ್ನ ವಿಚಾರಣೆಗೆ ಗುರಿಪಡಿಸಿದಾಗ ಆಮೇಲೆ ಬಾಯಿ ಬಿಟ್ಟಿದ್ದು ಅವನ ಇಬ್ಬರ ಸಹಚರಗಳನ್ನ. ಒಬ್ಬನ ಹೆಸರು ಹಮೀದ್, ಇನ್ನೊಬ್ಬನ ಹೆಸರು ಅಕ್ಸರ್ ಶೇಖ್. ಇವರು ಕೇರಳದಿಂದ ಕರ್ನಾಟಕದ ವಿವಿಧ ಜಾತ್ರೆಗಳಿಗೆ ಬಂದು ಈ ರೀತಿ ದೋಚುವ ಕೆಲಸವನ್ನ ಮಾಡುತ್ತಿದ್ರು ಅಂತ ಒಪ್ಪಿಕೊಂಡಿದ್ದಾರೆ. ಆದರೆ ಮೈಲಾರದಲ್ಲಿ ಇಂತಹ ಕೆಲಸ ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನ ಆ ಮೈಲಾರ ಲಿಂಗ ಕೊಟ್ಟೇ ಕೊಡುತ್ತಾನೆ. ಆ ಸಂಜೆ ಅಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ. ಆದರೆ ಕಾರಣಿಕ ನುಡಿಯೋ ವೇಳೆ ಒಂಚೂರು ಸದ್ದು ಹೊರಬಾರದೇ ಇರೋದು ಅಲ್ಲಿನ ವಿಶೇಷತೆ ಹಾಗೂ ವಿಸ್ಮಯತೆ. ಎತ್ತರವಾದ ಕೋಲನ್ನ ಏರುವ ಗೊರವಯ್ಯ ಸದ್ದಲೈ ಪರಾಕ್ ಎನ್ನುತ್ತಾರೆ. ಜಾತ್ರೆಯಲ್ಲಿ ನೆರೆಯುವ ಲಕ್ಷಾಂತರ ಜನರು ಒಂದು ಕ್ಷಣಕ್ಕೆ ಮೌನ ವಹಿಸುತ್ತಾರೆ. ಆಗ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನುತ್ತಾರಲ್ಲ, ಅಂತಹ ಮೌನ ಆವರಿಸುತ್ತದೆ. ಮುತ್ತಿನ ರಾಶಿ 3 ಭಾಗ ಆದಿತಲೆ ಪರಾಕ್, ಸಂಪಾಯಿತಲೆ ಪರಾಕ್, ಕಬ್ಬಿಣದ ಸರಪಳಿ ಹರಿಯುತ್ತಲೇ ಪರಾಕ್, ಸವನಿಧಿ ಆಯಿತಲೇ ಪರಾಕ್. ಹೀಗೆ ಆ ವರ್ಷದ ಭವಿಷ್ಯವಾಣಿ ನುಡಿದಾಗ ಅಲ್ಲಿದ್ದ ಜನ ಜೋರಾಗಿ ಉದ್ಗರಿಸಿ ಅವತ್ತು ನುಡಿದಿರುವ ಆ ದೈವವಾಣಿಯನ್ನ ತಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ. ಹೀಗೆ ದೈವವಾಣಿ ನುಡಿಯುವ ಆ ವ್ಯಕ್ತಿ ಯಾರು ಎಂಬ ಕುತೂಹಲ ನಿಮಗೆಲ್ಲ ಇದ್ದಿದ್ದೇ. ಗೊರವಯ್ಯ ಅಥವಾ ಗ್ವಾರಪ್ಪ ನುಡಿಯುವ ಭವಿಷ್ಯವನ್ನ ಹೆಚ್ಚಾಗಿ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದ ಜನರು ತುಂಬಾನೇ ನಂಬುತ್ತಾರೆ. ಜಾತ್ಯತೀತವಾಗಿ ಭಕ್ತರು ಮೈಲಾರ ಲಿಂಗೇಶ್ವರನನ್ನ ಇಲ್ಲಿ ಆರಾಧಿಸಿಕೊಂಡು ಬಂದಿದ್ದಾರೆ. ಜಾತ್ಯತೀತವಾಗಿ ಗೊರವಯ್ಯ ದೀಕ್ಷೆ ಪಡೆಯಲು ಎಲ್ಲರಿಗೂ ಅವಕಾಶವಿದೆ. ಆದರೆ ಕುರುಬ ಹಾಲು ಮತದ ಗೊರವಯ್ಯ ಮಾತ್ರ ಕಾರಣಿಕ ನುಡಿಯಲು ಅರ್ಹರಾಗಿರುತ್ತಾರೆ. ಸದ್ದಲೆ ಎಂದು ಹೇಳಿದ ಬಳಿಕ ಆ ವರ್ಷದ ಕಾರಣಿಕವನ್ನು ನುಡಿಯುವುದು ಸಂಪ್ರದಾಯ. ಕಾರಣ ನುಡಿಯುವ ಗೊರವಯ್ಯ ಅಲ್ಲಿಂದ ಕೈ ಬಿಡುತ್ತಾನೆ. ಮೇಲಿನಿಂದ ಬೀಳುವ ಗೊರವಯ್ಯನನ್ನು ಭಕ್ತರು ಕೆಳಗೆ ಹಿಡಿಯುತ್ತಾರೆ. ಗೊರವಯ್ಯ ನುಡಿಯುವ ಕಾರಣಿಕವನ್ನು ಭವಿಷ್ಯ ಎನ್ನುವುದಕ್ಕಿಂತ ದೈವವಾಣಿ ಎಂದು ಇಲ್ಲಿನ ಭಕ್ತರು ಅತಿಯಾದ ನಂಬಿಕೆ ಇದೆ. ದೈವವಾಣಿಯನ್ನು ಬೇರೆ ಬೇರೆ ಕ್ಷೇತ್ರಗಳ ಜನರು ಬೇರೆ ಬೇರೆ ಅರ್ಥವನ್ನ ವಿಶ್ಲೇಷಿಸಿಕೊಳ್ಳುತ್ತಾರೆ. ರೈತರು ಮಳೆ, ಬೆಳೆ, ಆರೋಗ್ಯ, ಜಾನುವಾರುಗಳ ಆರೋಗ್ಯದ ಬಗ್ಗೆ ಸಂಬಂಧಿಸಿದಂತೆ ಭವಿಷ್ಯವನ್ನು ವಿಶ್ಲೇಷಿಸುತ್ತಾರೆ. ಹಾಗೆಯೇ ಕಾರಣಿಕದ ರಾಜಕೀಯ ವಿಶ್ಲೇಷಣೆಯೂ ನಡೆಯುತ್ತದೆ. ವ್ಯಾಪಾರಿಗಳು ತಮ್ಮದೇ ಆದ ರೀತಿಯಲ್ಲಿ ಈ ದೈವವಾಣಿಯನ್ನ ವಿಶ್ಲೇಷಿಸಿಕೊಳ್ಳುತ್ತಾರೆ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಮೈಲಾರ ಜಾತ್ರೆ ಅತಿ ವಿಶೇಷ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಮೈಲಾರದಲ್ಲಿ ನಡೆಯುವ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಗೊರವರನ್ನ ದಕ್ಷಿಣ ಕರ್ನಾಟಕದಲ್ಲಿ ಗೊರವ ಎಂದು ಹೇಳಿದರೆ ಉತ್ತರ ಕರ್ನಾಟಕದಲ್ಲಿ ಗ್ವಾರಪ್ಪ ಎಂದು ಕರೆಯುವುದು ರೂಢಿಯಾಗಿದೆ. ಗೊರವ ಶಬ್ದಕ್ಕೆ ಕ್ವಿಟಲ್ ನಿಘಂಟಿನಲ್ಲಿ ಒಂದು ಬಗೆಯ ಶೈವ ಭಿಕ್ಷುಕರು ಎಂದು ಹೇಳಲಾಗಿದೆ. ಗುರು ಎಂಬುದೇ ಗೊರವ ಶಬ್ದದ ಮೂಲ ಎಂಬುದು ಕೆಲವರ ಅಭಿಪ್ರಾಯ. ಗೊಗ್ಗ ಎಂದರೆ ಮೈಲಾರ ಲಿಂಗೇಶ್ವರನ ಹಿಂಬಾಲಕರು ಎಂದು ಕಿಟೆಲ್ ನಿಘಂಟು ಅಂದರೆ ಡಿಕ್ಷನರಿಯಲ್ಲಿ ವಿವರಣೆ ನೀಡಲಾಗಿದೆ. ಮಕ್ಕಳನ್ನು ಹೆದರಿಸಲು ಗೊಗ್ಗ ಬಂದ, ಗೊಗ್ಗಯ್ಯ ಬಂದ ಎಂದು ತಾಯಂದಿರು ಹಿಂದೆ ಹೇಳುವ ವಾಡಿಕೆ ಇತ್ತು.
ಗೊರವರು ಮೇಳ ನಡೆಸುವುದು ಇದೆ. ರಾತ್ರಿಯಲ್ಲಿ ನಡೆಯುವ ಈ ಮೇಳದಲ್ಲಿ 3 ಜನ ಭಾಗವಹಿಸುತ್ತಾರೆ. ನಡುವೆ ಇರುವ ಕತೆಗಾರ ಡಮರುಗ ಆಡಿಸುವ ಕಥೆಯನ್ನು ನಿರೂಪಿಸುತ್ತಾ ಹೋದರೆ ಉಳಿದ ಇಬ್ಬರು ಅದೇ ರೀತಿ ನುಡಿಸುತ್ತಾ ಹಿಮ್ಮೇಳದಲ್ಲಿ ಹಾಡುತ್ತಾರೆ. ಈ ಸಂದರ್ಭದಲ್ಲಿ ಮೈಲಾರಲಿಂಗನ ಲೀಲೆಗಳನ್ನು ಪ್ರಮುಖವಾಗಿ ಹಾಡುತ್ತಾರೆ. ಆದರೆ ಮೈಸೂರು ಭಾಗದಲ್ಲಿ ಕೆಲವರು ಮಾದೇಶ್ವರ ಮತ್ತು ಮಂಟೇಸ್ವಾಮಿ ಕಾವ್ಯಗಳನ್ನು ಹಾಡುವುದು ಇದೆ. ಭಕ್ತರ ಮನೆಯಲ್ಲಿ ಹಿಂದೆ ಇಂಥ ಮೇಳಗಳು ಮದುವೆಯಲ್ಲಿ, ಹುಟ್ಟಹಬ್ಬಗಳಲ್ಲಿ ನಡೆಸಲಾಗುತ್ತಿತ್ತು. ದಕ್ಷಿಣ ಕರ್ನಾಟಕದ ಗೊರವರಿಗೂ ಉತ್ತರ ಕರ್ನಾಟಕದ ಗೊರವರಿಗೂ ವೇಷಭೂಷಣದಲ್ಲಿಯೂ ಅಲ್ಪ ಸ್ವಲ್ಪ ವ್ಯತ್ಯಾಸವಿದೆ. ದಕ್ಷಿಣದಲ್ಲಿ ಕಂಬಳಿ, ನಿಲುವಂಗಿ, ಗೊರಳಲ್ಲಿ ಭಂಡಾರ ಇಡುವ ಹುಲಿ ಚರ್ಮದ ಚೀಲ, ಕವಡೆ ಸರ, ಹೆಗಲಲ್ಲಿ ಭಿಕ್ಷಾಪಾತ್ರೆ, ದೋಣಿ, ಕೈಯಲ್ಲಿ ಡಮರುಗ, ತ್ರಿಶೂಲ ಇವು ಮುಖ್ಯವಾಗಿವೆ. ತಲೆಯ ಮೇಲೆ ಬಿಳಿಯ ರುಮಾಲು ಇರುತ್ತದೆ. ಕೆಲವೊಮ್ಮೆ ಕರಡಿಯ ಕೂದಲು ಕುಲಾವಿ ಧರಿಸುವುದು ಉಂಟು. ಉತ್ತರ ಕರ್ನಾಟಕದಲ್ಲಿ ಗೊರಪ್ಪ ಮೇಲಿನ ವೇಷಭೂಷಣಗಳ ಜೊತೆ ಒಕ್ಕಳ ಗಂಟೆ, ರಟ್ಟೆ ಬಳೆ, ಕಾಲಗೆಜ್ಜೆ, ಹುಲಿ ಚರ್ಮ, ಕೊರಳ ಕವಡೆ, ನಡುಪಟ್ಟಿ, ಎಲೆ ಸಂಚಿ ಮತ್ತು ಪಿಳ್ಳಂಗೋವಿ ಮೊದಲಾದವುಗಳನ್ನು ಬಳಸುತ್ತಾರೆ. ಕರಡಿ ಕೂದಲ ಟೋಪಿ, ಕರಿಯ ನಿಲುವಂಗಿ, ಅದರ ಮೇಲೆ ಕವಡೆ ಪಟ್ಟಿಗಳನ್ನು ಧರಿಸುವುದು ಸರ್ವೇ ಸಾಮಾನ್ಯ. ಗೊರವರಿಗೂ ದೀಕ್ಷೆ ಕೊಡುವ ಸಂಪ್ರದಾಯವಿದೆ. ಮನೆಯ ಹಿರಿಯ ಮಗ ಈ ದೀಕ್ಷೆಗೆ ಮಾತ್ರ ಅರ್ಹ. ಹೆಚ್ಚಾಗಿ ಇವರು ಹಾಲು ಮತದ ಕುರುಬರೇ ಆಗಿರುತ್ತಾರೆ. ಉಳಿದಂತೆ ಇತರ ಜಾತಿಯವರು ದೀಕ್ಷೆ ಪಡೆಯುತ್ತಾರೆ. ಅವರನ್ನು ದೇವರನ್ನು ಹೊತ್ತವರು ಎನ್ನುತ್ತಾರೆ. ಗುರುವಿನಿಂದ ದೀಕ್ಷೆ ಪಡೆಯುವಾಗ ಕಾಲಿಗೆ ಮಿಂಚು, ಕೈಗೆ ಕಂಕಣ, ಪಂಚಕಳಸ, ಕಂಬಳಿ, ಗದ್ದುಗೆಗಳೊಂದಿಗೆ ತಮ್ಮ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾರೆ. ಕಾಲಿಗೆ ಎಕ್ಕಡ ಹಾಕುವುದಿಲ್ಲ, ಗಾಡಿ ಮೇಲೆ ಕೂಡುವುದಿಲ್ಲ, ಸರ್ಪಗಳನ್ನು ಹೊಡೆಯುವುದಿಲ್ಲ, ತಂದೆ ತಾಯಿ ದೋಷಣೆ ಮಾಡುವುದಿಲ್ಲ ಎಂದು ಗೊರವಪ್ಪ ಪ್ರಮಾಣವಚನ ತೆಗೆದುಕೊಳ್ಳುತ್ತಾರೆ. ಮೈಲಾರಲಿಂಗ ಕ್ಷೇತ್ರಗಳು ದಕ್ಷಿಣ ಭಾರತದಲ್ಲಿ ಅನೇಕ ಇವೆ. ಅದರಲ್ಲೂ ಕರ್ನಾಟಕದಲ್ಲಿ ಹೇರಳ, ಹಾವೇರಿ ಜಿಲ್ಲೆಯ ದೇವರಗುಡ್ಡ, ಹಿರಿಯ ಮೈಲಾರ, ಇನ್ನೂ ಅನೇಕ ಕಡೆ ಮೈಲಾರಲಿಂಗ ಕ್ಷೇತ್ರಗಳನ್ನು ನೀವು ನೋಡಬಹುದು. ಇವುಗಳಲ್ಲಿ ದೇವರಗುಡ್ಡ ಕ್ಷೇತ್ರವೇ ಮುಖ್ಯವಾದದ್ದು. ಗೊರವರು ಮಾಡುವ ಸಾಮೂಹಿಕ ನೃತ್ಯಕ್ಕೆ ಗೊರವರ ಕುಣಿತ ಎಂದು ಹೇಳುತ್ತಾರೆ. ಒಂದು ತಂಡದಲ್ಲಿ ಸುಮಾರು 10 ರಿಂದ 12 ಮಂದಿ ಇರುತ್ತಾರೆ. ಕುಣಿತ ಆರಂಭಿಸುವ ಮೊದಲು ಹಿರಿಯ ಗೊರವ ಪಿಳ್ಳಂಗೋವಿ ಊದಿ ಡಮರುಗ ಬಾರಿಸುತ್ತಾರೆ. ಅನಂತರ ಡಮರುಗದ ಗತಿಗೆ ತಕ್ಕಂತೆ ಮುಂದೆಜ್ಜೆ ಹಿಂದೆಜ್ಜೆ ಹಾಕುತ್ತಾ ಕುಣಿಯಲು ತೊಡಗುತ್ತಾರೆ. ಟೋಪಿಯನ್ನು ಮುಂದೆ ಚಾಚುತ್ತಾ ವೃತ್ತಾಕಾರದಲ್ಲಿ ಸುತ್ತುತ್ತಾ ಕುಣಿತಕ್ಕೆ ವೈವಿಧ್ಯತೆಯನ್ನು ತರುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಗೊರಪ್ಪನನ್ನ ಭೇಟಿಯಾಗಿದ್ದರೆ, ಅವರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇದ್ದರೆ ಅವುಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನೀವು ಗೊರಪ್ಪನನ್ನು ನೋಡದೇ ಇದ್ದಲ್ಲಿ ದಯವಿಟ್ಟು ಮೈಲಾರಲಿಂಗ, ದೇವರಗುಡ್ಡ, ದೇವಿ ಹೊಸೂರು ಇಂತಹ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ಗೊರಪ್ಪನನ್ನ ನೀವು ಕಾಣಬಹುದು. ಹಾಗೂ ನೀವು ಎಂದಿಗೂ ಕಾರಣಿಕವನ್ನು ಕೇಳಿಲ್ಲ, ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಆದರೂ ಮೈಲಾರಲಿಂಗೇಶ್ವರ ಜಾತ್ರೆಗೆ ಹೋಗಿ ಇದನ್ನು ಕೂಡ ನೀವು ಸಾಕ್ಷಾತ್ಕರಿಸಬಹುದು. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.